ಉಡುಪಿಯ ಶಿರ್ವದ ಮುದರಂಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಉದ್ಯಮಿ ಡೇವಿಡ್ ಡಿಸೋಜಾ ಅವರ ಹತ್ಯೆ ಪ್ರಕರಣಕ್ಕೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಈ ಒಂದು ಪ್ರಕರಣ ಹಣಕಾಸಿನ ವೈಮನಸ್ಸಿಗೆ ನಡೆದದ್ದು ಅನ್ನುವಂಥದ್ದು ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಅನ್ಯ ರಾಜ್ಯದ ಒಂದು ವ್ಯಕ್ತಿಗಳ ಜೊತೆ ವ್ಯವಹಾರವನ್ನು ಇಟ್ಟುಕೊಂಡಿದ್ರು. ಏನೋ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವೈಮನಸ್ಸು ಉಂಟಾಗಿತ್ತು. ಆ ಕಾರಣಗಳಿಗಾಗಿ ಅನ್ಯ ರಾಜ್ಯದ ವ್ಯಕ್ತಿಗಳು ಸುಪಾರಿಯನ್ನು ನೀಡಿ ಇವರನ್ನ ಕೊಲ್ಲುವುದಕ್ಕೆ, ಹತ್ಯೆ ಮಾಡುವುದಕ್ಕೆ ಸುಪಾರಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಈಗಾಗಲೇ ಮಾಹಿತಿ ಇರುವಂಥದ್ದು. ಅಂದ್ರೆ ಹಣಕಾಸಿನ ವೈಮನಸ್ಸೇ ಈ ಒಂದು ಹತ್ಯೆಗೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಈ ಒಂದು ಸುಪಾರಿಯನ್ನ ಪಡೆದಂತಹ ಮತ್ತು ಕೊಲೆ ನಡೆಸಿದಂತಹ ನಾವು ಸಿಸಿಟಿವಿ ದೃಶ್ಯದಲ್ಲೂ ಕೂಡ ಗಮನಿಸಿದ್ದೇವೆ. ಶೂಟೌಟ್ ಮಾಡಿ ಬೈಕ್ ನಲ್ಲಿ ಎಸ್ಕೇಪ್ ಆಗ್ತಾ ಇದ್ರು. ಆ ಇಬ್ಬರು ಆರೋಪಿಗಳ ಸಹಿತ ಒಟ್ಟು ಮೂವರು ಆರೋಪಿಗಳನ್ನ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂತಹ ಮೂವರು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ನಿನ್ನೆ ಪ್ರಕರಣ ಆದ ಬಳಿಕ ಪೊಲೀಸರು ಈ ಆರೋಪಿಗಳ ಬಂಧನಕ್ಕೆ ಬಲೆಯನ್ನ ಬೀಸಿದ್ರು. ಪ್ರಮುಖವಾಗಿ ಭಟ್ಕಳ ಕಡೆಗೆ ಇವರು ಎಸ್ಕೇಪ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಬೈಂದೂರಿನ ಒತ್ತಿನಾಣೆಯಲ್ಲಿ ಬಸ್ಸಿನಲ್ಲಿ ಅವರು ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಬಸ್ ಅನ್ನ ತಪಾಸಣೆ ಮಾಡ್ತಾರೆ ಪೊಲೀಸರು. ಒಂದಷ್ಟು ಅನುಮಾನ ಬಂದು ಆ ಸಂದರ್ಭದಲ್ಲಿ ಈ ಮೂವರು ಆರೋಪಿಗಳೇನಿದ್ದಾರೆ ಇವರು ಎಸ್ಕೇಪ್ ಆಗುವುದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ರಾಜು ಅನ್ನುವಾತನನ್ನ ಪೊಲೀಸರು ಹಿಡಿದುಕೊಳ್ತಾರೆ. ಆದರೆ ಆತ PSI ಕಾಪುಟಾನ PSI ತೇಜಸ್ವಿ ಅವರನ್ನ ದೂಡಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗುವುದಕ್ಕೆ ಮುಂದಾಗ್ತಾನೆ. ಅದರ ಜೊತೆಗೆ ಆತನ ಗನ್ನಿಂದ ಪೊಲೀಸ್ ಅಧಿಕಾರಿಗೆ ಶೂಟ್ ಮಾಡುವುದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ತೇಜಸ್ವಿ ಅವರು ಆತನ ಕಾಲಿಗೆ ಶೂಟ್ ಮಾಡ್ತಾರೆ ಮತ್ತು ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಮತ್ತೆ ಇಬ್ಬರು ಎಸ್ಕೇಪ್ ಆಗ್ತಾರೆ ಅಲ್ಲಿಂದ. ಅವರನ್ನ ಮತ್ತೆ ಅವರ ಬೆನ್ನು ಬೀಳ್ತಾರೆ ಪೊಲೀಸರು. ಕುಮಟಾ ಕಡೆಗೆ ಎಸ್ಕೇಪ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಇಬ್ಬರನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಪ್ರಮುಖವಾಗಿ ಉತ್ತರ ಪ್ರದೇಶದ ರಾಜು ಅನ್ನುವಾತ ಇದರ ಪ್ರಮುಖ ಆರೋಪಿ, ಶೂಟ್ ಮಾಡಿದಂತಹ ಆರೋಪಿ, ಆತನನ್ನ ಬಂಧಿಸಿದ್ದಾರೆ. ಅದರ ಜೊತೆಗೆ ಉತ್ತರಾಖಂಡದ ಅಜಯ್ ರಸ್ತೋಗಿ 23 ವರ್ಷ ಮತ್ತು ಬಿಹಾರ ಮೂಲದ ದೀಪಕ್ ಅನ್ನುವಂತಹ 38 ವರ್ಷ, ಈ ಮೂವರನ್ನು ಕೂಡ ಒಟ್ಟಾಗಿ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಸುಪಾರಿ ಪಡೆದಂತಹ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮತ್ತು ಈ ಹಣಕಾಸಿನ ನೆರವು ನೀಡಿದಂತಹ ಮತ್ತು ಹತ್ಯೆ ಮಾಡುವುದಕ್ಕೆ ಹೇಳಿದಂತಹ ಆರೋಪಿಗಳೇನಿದ್ದಾರೆ, ಇದರ ಸೂತ್ರಧಾರರು ಏನಿದ್ದಾರೆ, ಅವರ ಬಂಧನಕ್ಕೆ ಈಗಾಗಲೇ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಅದರ ಜೊತೆಗೆ ಈ ಒಂದು ಅಪಘಾತದಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿ ತೇಜಸ್ವಿ ಅವರು ಗಾಯಗೊಂಡಿದ್ದಾರೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಆರೋಪಿ ಏನು ಕಾಲಿಗೆ ಗುಂಡೇಟು ತಿಂದಂತಹ ಆರೋಪಿ ರಾಜು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ.